ಬಿರ್ವೇರ್ ಕುಡ್ಲ ಸುಳ್ಯ ಘಟಕದ ವತಿಯಿಂದ ಸುಳ್ಯ ತಾಲೂಕಿನ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನಿಧಿ ವಿತರಣೆ ಮತ್ತು ಸಮಾಜ ಸೇವಕ ರವಿ ಕಕ್ಕೆಪದು ಅವರಿಗೆ ಸನ್ಮಾನ ಕಾರ್ಯಕ್ರಮವು ಬೆಳ್ಳಾರಿಯ ರಾಜೀವ್ ಗಾಂಧಿ ಸೇವಾ ಕೇಂದ್ರದಲ್ಲಿ ನಡೆಯಿತು. ಸುಬ್ರಹ್ಮಣ್ಯದ ಉದ್ಯಮಿ ಸಮಾಜ ಸೇವಕ ರವಿ ಕಕ್ಕೆಪದವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಬಿರ್ವೇರ್ ಕುಡ್ಲ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಹಲವಾರು ಮಂದಿಗೆ ನೆರವಾಗಿದೆ. ಸಂಪಾದನೆಯ ಒಂದಂಶವನ್ನು ಸಮಾಜಕ್ಕೆ ನೀಡುವುದು ಶ್ರೇಷ್ಠ ಕಾರ್ಯ ಎಂದರು. ಬಿರ್ವೇರ್ ಕುಡ್ಲ ಸುಳ್ಯ ಘಟಕನ 2022 ಮುಲ್ಪ ಸ್ಟಾರ್ಟ್ ಮಾಡ್ದ ದಯಗೊಂಡ ಎನ್ನ ಮೂಲ ಉದ್ದೇಶ ತಿಳಿಯಕೊಂಡ ಯಾನಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಬರ್ತದೆ ಅಲ್ಪ ಕುಡ್ಲಾಡು ಕೆಲಸ ಮಾಡ್ಕೊಡೋದು ಯಾಂತ್ರಿನ ಜಾದಗೊಂಡ ಅಲ್ಪದ ಸಂಘಟನೆಗಳಿನ ಶಕ್ತಿ ಆ ಶಕ್ತಿ ಮುಲ್ಪದ ಗ್ರಾಮೀಣ ಪ್ರದೇಶದ ಏನೋ ದೋಸ್ತಿಲ ಆಗ್ತಿತ್ತು ಎನ್ನ ಮರಕರದ ಗಣ್ಯರುಗಳ ತೆರೆಯೋಡು ಕಂಪನಿ ಉದ್ದೇಶಗಳು ಹೆಂಗಳೊಂದು 2-3 ಜನ ಸೇರಿದು ಯಾರು ಮಣಿಕರ ಗಣೇಶನ್ನೇ ಅರ್ಷಿತ್ ಕೂಡ ಹೆಂಗಳೊಂದು 2-3 ಜನ ಚರ್ಚೆ ಮಾಡ್ತಿದ್ದು ಬಿರ್ವೇರ್ ಕುಡ್ಲ ಸಂಘಟನೆ ನಮ್ಮ ಸುಳ್ಯ ಘಟಕದ ನಾಮಕರಣ ಕಂಡದ್ದು 2022 ಸ್ಟಾರ್ಟ್ ಮಾಡಿದೆ. ಆ ಕೊಟ್ಟು ಉದಾಹರಣೆಗೊಂಡ ಕರಾಳమైన ಕೊರೋನಾ ನಮ್ಮ ಸಂಘಟನೆ ಇಲ್ಲಿ ತಪ್ಪು ಚಾಯನೆ ಕೊಡತು ಬಂತು ಆಂಡಲ ನಿಮಗೆ ಆಟ ಬಿಡುವಂತೆ ನಿಮಗೆ ಎಲ್ಲೆಲ್ಲ ಕಾರ್ಯಕ್ರಮ ಹೆಂಗಳಲ್ಲ ಇಟ್ಟೈತಿ ನಿಮ್ಮ ಟೀಮ್ ಮೆಂಬರ್ ಸದಸ್ಯನಾಗಿ ಮುಖಾಂತರ ಎಲ್ಲೆಲ್ಲ ರೀತಿಯ ಸಹಾಯ ಕೊಡೋದು ಬರ್ತಾ ಹೆಂಗಲೇ ತೀರ್ನ ಮಾಡ್ತೀವಿ ಅಣ್ಣ ಹೆಂಗಲ್ಲ ಸಂಘಟನೆ ಇಲ್ಲ ಮಲ್ಲ ತೀರ್ನಾಗಲೇ ಇರೈತಿ ಡೈಲಿ ಬೆನ್ಪುಣಾಗ್ಲು ತಿಂಗಳು ಇತ್ತಿಂದು ಬಂಡದು ದೆತ್ತಿ ಕೊರ್ಪುಣಾಗ್ಲಿ ಇತ್ತನಾಗಲಿ ಅಂಚನೆ ಇತ್ತೆ ಈ ಕೊರೋನಾದ ಪೂರ ಮುಗಿದ್ದು ಈ ಸತಿ ನಮ್ಮ ಸ್ಟೇಜ್ ಫಂಕ್ಷನ್ ಮಾಡ್ತದ್ದು ಪಬ್ಲಿಕ್ ಆಯ್ತು ಅಂತ ಎಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಬಂದದ್ದು ವಿಮರ್ಶೆ ಮಾಡ್ಕೊಂಡಾಗ ಒಂದು ಟೀಮ್ ಮೀಟಿಂಗ್ ತಪ್ಪಿನಾಗ ನಮ್ಮ ಈ ಸತಿ ಸ್ಕೂಲ್ ಶೈಕ್ಷಣಿಕ ನಿಧಿ ಬಂದು ಕೊಡ್ತದೆ ದಯಗೊಂಡ ಎಲ್ಲ ಸ್ಕೂಲ್ ಕೊಡೆ ಪುಸ್ತಕ ಮತ್ತು ಬ್ಯಾಗ್ ಕೊಡೆ ಅಂತ ಕೊಡೋದಿಲ್ಲ ಇನ್ನು ಕೊರ್ಪುನ ಸಮಯ ಮೀರಿ ನಡೆದಾರ ಶೈಕ್ಷಣಿಕ ನಿಧಿ ಕೊಡ್ತಾ ಬಂದಿದ್ದ ಸದಸ್ಯರನ್ನ ಪೂರ ಒಮ್ಮತದ ಒಂದು ಅಭಿಪ್ರಾಯ ಇನ್ನೊಂದು ದಿನ ನಿಗಂಡು ಮಾಡ್ತಿದ್ದು ತಾಲೂಕದ ಒಂದು 10 ಸ್ಟೂಡೆಂಟ್ಲಿಗೂ ಶೈಕ್ಷಣಿಕ ನಿಧಿ ಕೊರದು ಅಂಜನೆ ಎಂಗ್ಲ ರವಿಯಣ್ಣೆ ಅರೆಂಗ್ಲ ಮಾರ್ಗದರ್ಶಕರು ಅರೆಗ್ಲ ಒಂದು ಸನ್ಮಾನ ಕಾರ್ಯಕ್ರಮ ಎಂಗ್ಲ ಮಲ್ಕೊಡೋದಿಲ್ಲ ಇನ್ನಿತ ದಿನಟ್ಟು ಅಂಚ ಐಕಂಜ ಎಂಗ್ಲ ಮುಲ್ಪ ಒಂಜೀತು ಅಂಜ 5 ಜನ ಲೆತ್ತದು ಎಂಗ್ಲನ ಉಳ್ಳಾಯ್ತು ಎಂಗ್ಲಿಗೆ ಏತ್ ಸಹಾಯ ಮನ್ಪೇರ ಹಾಕೊಂಡು ನನ್ನ ಫ್ಯೂಚರ್ಗೆ ಆತಿತ್ತು ಐನು ಮನ್ಕೊಡೋದು ಅನ್ಪಣ ಉದ್ದೇಶಡು ಇನ್ನೊಂದು ಈ ಕಾರ್ಯಕ್ರಮವನ್ನು ಎಂಗ್ಲ ತಾಲೂಕಿನ 10 ಮಂದಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಶೈಕ್ಷಣಿಕ ನಿಧಿಯನ್ನು ವಿತರಿಸಲಾಯಿತು. ಬಿರ್ವೇರ್ ಕುಡ್ಲ ಸುಳ್ಯ ಘಟಕದ ಅಧ್ಯಕ್ಷ ಭಾಸ್ಕರ್ ಕೋಟ್ಯಾನ್ ಅಧ್ಯಕ್ಷತೆ ವಹಿಸಿದ್ರು. ನ್ಯಾಯವಾದಿ ಜಗದೀಶ್ ಡಿಪಿ, ಪೆರುವಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗನ್ನಾಥ್ ಪೂಜಾರಿ, ಯುವ ವಾಹಿನಿ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ನೆಟ್ಟಾರ್ ಉಪಸ್ಥಿತರಿದ್ದರು. ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮಣಿಕರ್ ಪ್ರಸ್ತಾವಿಸಿ ಸ್ವಾಗತಿಸಿದ್ರು. ಕಾರ್ಯದರ್ಶಿ ಪ್ರದೀಪ್ ನೆಟ್ಟಾರ್ ವಂದಿಸಿದ್ರು. ಧರ್ಮಪಾಲ ಶೇಣಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು.